ಜನರೆಡೆಗೆ ಪೋಪುದೆಂದ ಗಣಿತಾಯುಧವ ಸತ್ಯಕ್ಕೆ ತುಂಬಿದ ವ್ರತದೊಳು ಅನಿಮಿಷರು ಜಯವೆನಲು ಮಂಗಲ ಮುಹೂರ್ತದಲ್ಲಿ ವನಜಾಕ್ಷ ನಿರ್ಧನ ಸ್ಯಂದನವನ ಪಾಂಡುತನಯರನ್ನುಳಿದಿರಲ್ ಸೂತನ ಹಯವ ಬೋಳೈದಿದೋ ಧನುಜಾರಿ ದ್ರೌಪದಿಯ ಸಂತೈಸಲನ್ನೆಗೋ ಸೇರಿ ನನಗೆ ಅನುಮತಿಯನ್ನು ಸಮ್ಮತಿಸಿದವಾಗ ಕೌರವನಲ್ಲಿ ಸಂಧಾನವೋ ಸಂಗ್ರಾಮವೋ ನಿಶ್ಚಯ ಮಾಡಿ ಬಾ ಕೃಷ್ಣ, ನೀನೇ ಅದಕ್ಕೆ ಪ್ರತಿನಿಧಿಯಾಗಿ ಹೋಗಬೇಕು ಅಂತ ಹೇಳಿದ. ಆವಾಗ ಎಲ್ಲರ ಮತವು ಒಂದೇ ಆಗಿರುವುದರಿಂದಾಗಿ ಅವರನ್ನು ಅಲ್ಲಿಯೇ ಉಳಿಸಿ ದ್ರೌಪದಿಗೆ ಸಮಾಧಾನದ ಮಾತುಗಳನ್ನಾಡಿ ಮುಂದೊತ್ತಿ ಬಂದಾವಾಗ ರಥವನ್ನು ಸಿದ್ಧಪಡಿಸಿದ್ದಾನೆ ಸಾರಥಿ. ಬೇಕಾದಂತ ಅಗಣಿತಾದ ಆಯುಧಗಳನ್ನೆಲ್ಲ ಸೇರಿಸಿದ್ದಾನೆ. ಇದು ಯಾಕಂತ ಕೇಳಿದ್ರೆ ಅವನ ಮಾತು ಒಂದೇ, ಕೃಷ್ಣ ನಾವು ಹೋಗ್ತಾ ಇರೋದು ಒಳ್ಳೆ ಕಡೆಗಲ್ಲ, ದುಷ್ಟನಾದಂತ ಕೌರವನಿಗೆ ಹೋಗುವಾಗ ಬೇಕಾದಂತಹ ಸಲಹೆಗಳು ಬೇಕಾಗ್ತದೆ, ಆ ಸಲಕರಣೆಗಳು ಬೇಕಾಗ್ತದೆ ಅಂತ ಕೇಳಿದ. ಆ ಮಾತನ್ನು ಸಮ್ಮತಿಸಿ ಅವರಿಂದ ರಥವನ್ನು ಸಿದ್ಧಪಡಿಸಿ ಮುಂದೊತ್ತಿ ಬಂದಿದ್ದೇನೆ. ಹೋಗುವುದು ಎಲ್ಲಿಗೆ ಅಂತ ನಾನು ಆಲೋಚನೆ ಮಾಡುವುದಲ್ಲ, ಹೋಗುವಂತ ಮುಖ್ಯ ಕಾರ್ಯ ಕೌರವನಲ್ಲಿ ಅಂತ ಆದ್ರೂ ನಾನು ಹೋಗ್ಬೇಕಾಗಿರುವುದು ನನ್ನದ್ದೇ ಆದಂತ ಭಕ್ತ ಮಹಾಶಯನಂತ ಮಹಾ ಪವಿತ್ರನಾದಂತ ಅಲ್ಲೇ ಪ್ರಧಾನಿಯಾಗಿದ್ದು ಕಾರ್ಯನಿರ್ವಹಿಸಿದಂತ ಹಸ್ತಿನಾವತಿಯಲ್ಲಿದ್ದಂತಹ ಮಹಾವಿದುರ ಅಲ್ಲಿದ್ದವನನ್ನು ಕಾಣುವುದಕ್ಕಾಗಿ ನನ್ನ ರಥ ಮುಂದಕ್ಕೆ ಸಾಗಲಿ.
ಧರ್ಮರಾಯನ ಮಾತಿಗೆ ಮಣೆ ಇತ್ತು. ಶ್ರೀಕೃಷ್ಣ ಸ್ವಾಮಿ ಇಂದು ಹಸ್ತಿನಾಪುರಕ್ಕೆ ಆಗಮಿಸಲಿದ್ದಾನೆ ಅಥವಾ ಆಗಮಿಸಿದ್ದಾನೆ. ಆಗಮಿಸಿದಂತಹ ಶ್ರೀಕೃಷ್ಣ ಎಲ್ಲಿಗೆ ಹೋಗ್ತಾನೆ ಎನ್ನುವಂತಹ ಕುತೂಹಲ ಹಸ್ತಿನಾಪುರದ ಸಮಸ್ತ ಪ್ರಜೆಗಳ ಮನಸ್ಸಿನಲ್ಲಿ ಉಂಟಾಗಿದೆ. ಬಹುಶಃ ಭೀಷ್ಮಾಚಾರ್ಯರಲ್ಲಿ ಹೋಗುವುದು. ಯಾಕೆಂತಂದ್ರೆ ಹೇಳಿ ಕೇಳಿ ಭೀಷ್ಮಾಚಾರ್ಯರು ಭಾಗವತೋತ್ತಮರು. ಅಥವಾ ದ್ರೋಣರಲ್ಲಿ ಹೋಗುವುದು. ದ್ರೋಣರು ಬ್ರಾಹ್ಮಣ ಉತ್ತಮರು. ದುರ್ಯೋಧನ ಅರಮನೆಗೆ ಬಹುಶಃ ಹೋಗ್ಲಿಕ್ಕಿಲ್ಲ. ಹೀಗೆ ನನ್ನ ಮನಸ್ಸಿನಲ್ಲಿ ತುಮುಲದಲ್ಲಿ ನಾನು ಇರಬೇಕಾದ್ರೆ ಎಂತಹ ಆಶ್ಚರ್ಯ ಸ್ವಾಮಿ. ಏನು ಭಗವಂತನ ರಥ ನನ್ನ ಅಂಗಳದಲ್ಲಿ ಬಂದು ನಿಂತಿತು. ಭಗವಂತನೇ ನನ್ನ ಈ ಅರಮನೆಗೆ ಬಂದನು. ಕಣ್ಣನ್ನು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ನೋಡ್ತಾ ಇದ್ದೇನೆ. ಭಗವಂತನ ದಿವ್ಯ ಮಂಗಲ ರೂಪವನ್ನು ಕಂಡಾಗ ಮನಸ್ಸಿಗೆ ಬಹಳ ಸಂತೋಷ ಆಗ್ತಾ ಇದೆ. ಇದು ಕನಸು, ಇದು ನನಸು ಒಂದು ಅರಿವಾಗ್ತಾ ಇಲ್ಲ. ಆದ್ರೂ ಬಂದವ ಭಗವಂತ ಹೌದಲ್ಲ. ಸ್ತುತಿ ಗೈಬೇಕು. ಸ್ತುತಿ ಗೈಬೇಕಂತಾದ್ರೆ ಇದರಲ್ಲಿ ಹಿನ್ನೆಲೆ ಸಾಹಿತ್ಯ ಬೇಕು ನಮಗೆ. ಅದಿಲ್ಲದೆ ಇದ್ರೆ ಹೇಗೆ ಸ್ತುತಿ ಗೈ ಸಾಧ್ಯ ಇಲ್ಲ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತರು. ವೇದಗಳಿಂದಲೂ ಕೂಡ ಇವನನ್ನು ಪಡೆಯುವುದು ಅಸಾಧ್ಯ ಅಂತ. ಆದ್ರೆ ಕೇವಲ ಭಕ್ತರಿಗೆ ಮಾತ್ರ ಅವ ಒಲಿಯೋ ಅವನನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ವೇದಗಳನ್ನು ಹೆಚ್ಚಾಗಿ ಕಲಿತವನಾನಲ್ಲ. ಆದರೂ ನವಲೇಶದಷ್ಟು ಭಕ್ತಿ ಅವನನ್ನು ನಾನು ಪೂಜಿಸಿದ್ದೇನೆ. ಮನಸ್ಸಿನಲ್ಲಿ ನನ್ನ ಆರಾಧ್ಯ ಮೂರ್ತಿ ಅನ್ನುವಂತಹ ಒಂದು ಭಾವನೆಯಿಂದ ಅವನ ಸೇವೆಯನ್ನು ಕೈಂಕರ್ಯವನ್ನು ನಾನು ಸಲ್ಲಿಸಿದ್ದೇನೆ. ಬಹುಶಃ ಅದಕ್ಕೆ ಮೆಚ್ಚಿ ನನ್ನ ಅರಮನೆಯಲ್ಲಿ ಬಹುಶಃ ತನ್ನ ರಥವನ್ನು ಸ್ಥಾಪಿಸಿದ್ದಾನೆ. ಹೇಗೆ ನೋಡಿದ್ರು ಇವ ದೇವರಲ್ಲಿ ಬಹಳ ಅತ್ಯಂತ ಉತ್ತಮನು, ಶ್ರೇಷ್ಠನು. ಸಂಪತ್ತಿನಲ್ಲಿ ನೋಡಿದ್ರೆ ಲಕ್ಷ್ಮೀದೇವಿಗೆ ರಮಣ ಇವ. ಅರಸರಲ್ಲಿ ಶ್ರೇಷ್ಠ ಯಾರು ಅಂತ ಯೋಚನೆ ಮಾಡಿದ್ರೆ ಭೂದೇವಿಯವನ ಹೆಂಡತಿ. ಬಲಿಷ್ಠರು ಯಾರು ಅಂತ ಯೋಚನೆ ಮಾಡಿದ್ರೆ ಅನೇಕ ರಾಕ್ಷಸರನ್ನು ನಿರಾಯಾಸವಾಗಿ ಕೊಂದು ಕಳೆದವನು. ಲಾವಣ್ಯದಲ್ಲಿ ನೋಡಿ ಲೋಕಮೋಹನನಯ್ಯ. ಲೋಕಮೋಹನನಾದಂತಹ ಮನ್ಮಥನಿಗೆ ಇವ ಅಯ್ಯ. ಹಿರಿಯತನದಲ್ಲಿ ನೋಡಿ ಸರಸಿದೋದ್ಭವನಯ್ಯ. ಸರಸಿದೋದ್ಭವ ಅವನಿಗೆ ಅಪ್ಪ. ಹಾಗಿರ್ಬೇಕಾದ್ರೆ ಎಲ್ಲದರಲ್ಲೂ ಶ್ರೇಷ್ಠತೆ ಇವನದ್ದು. ಬೇರೆ ದೈವಗಳನ್ನು ಭಜಿಸಿ ಏನು ಪ್ರಯೋಜನ ಹೇಳಿ? ನೀರಡಿಸಿ ಬಾಯಾರಿಕೆಯಾಗಿ ನೀರಡಿಕೆ ಆದಾಗ ಜಾಹ್ನವಿ ತೀರದಲ್ಲಿದ್ದು ಬಾ ನೀರಿಗೆ ಪಾಪ ಮಾನವರುಂಟೆ. ಸ್ವಯಂ ಕೃಷ್ಣನೇ, ಸ್ವಯಂ ಭಗವಂತನೇ ನನ್ನ ಮುಂದೆ ಕಣ್ಣ ಮುಂದೆ ಇರುವಾಗ ಬೇರೆ ದೇವರುಗಳನ್ನು ಮೆಚ್ಚಿ ಅಥವಾ ಪೂಜಿಸಿ ಫಲವೇನು? ಏನಿದ್ದರೂ ಈ ಭಗವಂತನನ್ನೇ ಮೆಚ್ಚಿಸಬೇಕು, ಈ ಭಗವಂತನ ಸೇವೆಯನ್ನೇ ಮಾಡಬೇಕು. ಸ್ವಾಮಿ, ನಿನ್ನ ಭಕ್ತಿಗೆ ಮೆಚ್ಚಿದೆನೋ. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಭಕ್ತಿಗೆ ಮೆಚ್ಚಿದೆನೋ.
ಎಷ್ಟೋ ಹೊತ್ತಿನಿಂದ ನನ್ನ ರಥ ನಿನ್ನ ಅರಮನೆಯ ಎದುರಿಗೆ ನಿಂತಿದೆ. ಮೇಲೆ ಹೋಗ್ತಾ ಇದೆಯಾ, ಕೆಳಗೆ ಬರ್ತಾ ಇದೆಯಾ, ನಮಸ್ಕಾರ ಮಾಡ್ತಾ ಇದೆಯಾ, ಪ್ರದಕ್ಷಿಣೆ ಮಾಡ್ತಾ ಇದೆಯಾ, ಹರಿ ನಾಮ ಸ್ತುತಿಯನ್ನು ಕೊಂಡಾಡ್ತಾ ಇದೆಯಾ? ನಾನೊಬ್ಬ ಪ್ರತ್ಯಕ್ಷ ಬಂದಿದ್ದೇನೆ ಶ್ರೀಕೃಷ್ಣ ಸ್ವಾಮಿ ಅಂತ ನಿನಗೆ ಗೊತ್ತಿಲ್ವಾ ಅಂತ ನನಗೆ ನೆನಪಾಗ್ತಾ ಇದೆ. ಅಚಾತುರ್ಯ ಆಯ್ತು ಸ್ವಾಮಿ. ಅಚಾತುರ್ಯದ ಮಾತಲ್ಲ ವಿದುರ ಸ್ವಾಮಿ. ಭಕ್ತಿಯ ಉತ್ಕರ್ಷತೆಯಿಂದ ನನ್ನನ್ನು ಕೊಂಡಾಡಿ ಭಕ್ತಿಯಿಂದ ಗುಣಗಾನವನ್ನು ಮಾಡಿ ಬೇಡ್ತಾ ಇದೆಯಾ, ವರವನ್ನು ಪೂಜಿಸ್ತಾ ಇದೆಯಾ, ಅರ್ಚಿಸ್ತಾ ಇದೆಯಾ. ಸಾವಿರಾರು ತುಳಸಿ ದಳಗಳು ಇಲ್ಲಿ ಬಿದ್ದಿವೆ ನೋಡಿ. ಅಲ್ಲಿಂದ ಆ ಕಡೆಯಿಂದ ಪ್ರಾರ್ಥನೆ ಮಾಡಿದಂತ ಆ ಮಣ್ಣು ತೊಯ್ದು ಹೋಗಿದೆ ಜಲ ಪ್ರೋಕ್ಷಣೆಯಿಂದ. ಜಯ 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 ಜಯ. ವಿದುರ ಸ್ವಾಮಿ, ಪ್ರತ್ಯಕ್ಷವಾಗಿ ನಾನು ಬಂದಾವಾಗ ಅದು ಎಷ್ಟು ಹೊತ್ತು ಕಳೆಯಿತೋ ನಿನ್ನ ಹರಿನಾಮ ಸ್ಮರಣೆಯಿಂದ, ಆ ಪೂಜೆಯಿಂದ ಅದು ಎಷ್ಟು ಹೊತ್ತು ಹೋಲಾಯಿತು ಅಂತ ನಾನು ಆಲೋಚನೆ ಮಾಡೋದಲ್ಲ. ಇದು ಕಾಲಾತೀತನಲ್ವೇ ಸ್ವಾಮಿ? ನೀನು ಮಾಡಿದ ಒಂದೊಂದು ಪೂಜೆಯು, ಹರಿಕಥೆಯು, ಆ ನಾಮಸ್ಮರಣೆಯು, ನನ್ನಲ್ಲಿ ಬೇಡಿದ ವರಗಳು ಎಲ್ಲವೂ ನನ್ನ ಸ್ಮೃತಿ ಪಟಲದಲ್ಲಿದೆ. ಕಾಲ ಸ್ತಬ್ಧ ಆಯ್ತಾ ಅಂತ ಈ ಕಾಲಕ್ಕಾಗುವಾಗ? ಹೌದಪ್ಪ. ಆದ್ರೆ ನೀನು ಮಾಡಿದ ಪೂಜೆ, ಅರ್ಚನೆ, ಹರಿನಾಮಸ್ಮರಣೆ, ಆ ತುಳಸಿ ದಳಗಳು ಎಲ್ಲವೂ ನನ್ನನ್ನು ತುಂಬಾ ತೃಪ್ತಿಪಡಿಸಿದೆ. ಆದ್ರೆ ನನಗೆ ಹಸಿವನ್ನೋದು ಇದೆ ಅಲ್ವಾ ಸ್ವಾಮಿ? ಅಸ್ತಿನೆಗೆ ಕರಿಪುರಕ್ಕೆ ನಾನು ಬರುವಾಗ ಅಲ್ಲಿಂದ ನಾನು ಯಾರ ಮನೆಗೆ ಹೋದವನಲ್ಲ. ನಿಜ. ಭೀಷ್ಮರ ಮನೆಗಾಗ್ಲಿ, ದ್ರೋಣರ ಮನೆಗಾಗ್ಲಿ, ಕೃಪರ ಮನೆಗಾಗ್ಲಿ ಬೇಡ, ಕೌರವನಲ್ಲಿ ವ್ಯವಹಾರ ಹಾಗೆ ಇದೆ, ಅದನ್ನು ಆಮೇಲೆ ನೋಡೋಣ ಅಂತ ನಾನು ಹಿಂದುಳಿದವನು. ಹಾಗಂತ ನಾನು ಎಲ್ಲೂ ಒಂದು ತೊಟ್ಟು ನೀರು ಕುಡಿದವನು ಕೂಡ ನಾನಲ್ಲ. ಹೌದೇ? ಅದಕ್ಕಾಗಿ ನನ್ನವನೊಬ್ಬರಿದ್ದಾನೆ, ನನ್ನನ್ನೇ ಓಲೈಸುವವನು, ನನ್ನ ಪರಮ ಭಕ್ತ ವಿದುರಾನ ಎಂಬಂತಹ ಮಾತಿನಿಂದ ಇಲ್ಲಿಗೆ ನಾನು ಬಂದವನು. ನೀನು ಬಂದ್ರೆ ಕೊಡುವಂತ ತೀರ್ಮಾನ ಏನೂ ಇಲ್ಲ. ನಿಲ್ಲಿಸಿದ್ಯಾ, ಪೂಜೆ ಮಾಡ್ತಾ ಇದೀಯಾ, ಅರ್ಚನೆ ಮಾಡ್ತಾ ಇದೀಯಾ, ಹರಿಕತೆ ಹೇಳ್ತಾ ಇದೀಯಾ, ಪ್ರದಕ್ಷಿಣೆ ನಮಸ್ಕಾರ ಮಾತ್ರ ಮಾಡ್ತಾ ಇದ್ರೆ ನನ್ನ ಹಸಿವಿನೇ ಕಡೆ ಸ್ವಲ್ಪ ಗಮನಿಸಿದ್ರ ಸ್ವಾಮಿ. ನಿನ್ನನ್ನು ಹೊಗಳಬೇಕು ಅಂತ ಇದೆ, ಹೊಗಳುವುದಕ್ಕೆ ನನ್ನಲ್ಲಿ ಶಬ್ದ ಇಲ್ಲ, ಶಬ್ದ ದಾರಿದ್ರ್ಯ ಉಂಟಾಗಿದೆ. ಆದ್ರಿಂದ ಏನಾದ್ರೂ ಕುಡಿಯುವುದಕ್ಕೆ ನನಗೆ ಕೊಡ್ತೀಯಾ, ಉಣ್ಣುವುದಕ್ಕೆ ಏನಾದ್ರೂ ಕೊಡ್ತೀಯಾ? ವಿದುರ, ಅನ್ನಪಾನಗಳಿಲ್ಲದೆ ಬಳಲಿದ್ದೇನಪ್ಪ ನಾನು. ಮಗುಳ ಪುರುಷೋತ್ತಮನ ನನ್ನಂತಹ ಬಡ ವ್ಯಕ್ತಿಯ ಅರಮನೆಯಲ್ಲಿ ಇದಕ್ಕಿಂತ ಹೆಚ್ಚಿನದು ಬಹುಶಃ ನನಗೆ ಸಿಗಲಿಕ್ಕೆ
ಆಯ್ತಪ್ಪ. ಇದು ಯಥಾ ಯೋಗ್ಯವೂ ಅಲ್ಲ, ಹ, ಯಥಾ ಉಚಿತವೂ ಅಲ್ಲ, ಯಥಾ ಸಾಧ್ಯ ಸತ್ಕಾರ ಅಂತ ನೀವು ಸ್ವೀಕರಿಸಬೇಕು. ಹಾಗೆ. ಕಂತಕ್ಷೀರ ನ್ಯಾಯೋಪಾದಿಯಲ್ಲಿ ಒಳಿತನ್ನು ಮಾತ್ರ ಸ್ವೀಕರಿಸಿ ಹ, ಕೆಡುಕನ್ನು ಬದುಕಿರಿಸುವಂತಹ ಹ. ಮಹತ್ತರವಾದಂತಹ ಮನವುಳ್ಳವನು ನೀನು. ಕುಳಿತುಕೊಳ್ಬೇಕು ಸ್ವಾಮಿ. ವಿದುರ, ಎಷ್ಟು ಕೊಡ್ತಾನೆ ಏನು ಕೊಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಮುಖ್ಯವಾಗಿ ನನ್ನ ಕೈ ಹಿಡಿದಿದ್ಯಾ, ಹೌದು, ಸುಪ್ಪತ್ತಿಗೆ ನೇರಿಸಿ ನನ್ನಲ್ಲಿ ಕೂರಿಸಿದ್ಯಾ, ಅಷ್ಟೇ ಸಾಲದು ಸ್ವಾಮಿ. ಪದ ಯುಗ್ಮಗಳನ್ನು ಅರ್ಚಿಸಿದ್ಯಾ, ಅದು ಮುಖ್ಯ. ನಿನ್ನ ಪಾದಗಳಿಗೆ ನೈವೇದ್ಯವನ್ನು ಸಮರ್ಪಿಸುವ. ಸಮರ್ಪಿಸುವುದಕ್ಕಾಗಿ ಅಲ್ಲಿ ನೈವೇದ್ಯವನ್ನು ಸಿದ್ಧಪಡಿಸಿದ್ಯಾ. ಹೌದು ಸ್ವಾಮಿ, ನಿನಗೆ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಬೇಕು, ನಿನಗೆ ಹಸಿವಾಗಿದೆ. ಹಾಗಾಗಿ ಸ್ವಾಮಿ ನಿನಗೆ ಕನಕದ ಪಾತ್ರೆಯಲ್ಲಿ ತಣಿಸುವುದಕ್ಕಾಗಿ ನನ್ನ ಮಳದಿಯಾದಂತಹ ಪಾರಸವಿ ಒಂದು ಚಿನ್ನದ ಪಾತ್ರೆಯಲ್ಲಿ ಕ್ಷೀರವನ್ನು ತಂದಿದ್ದಾಳೆ ಸ್ವಾಮಿ. ಅದು ಕನಕದ ಪಾತ್ರೆ. ನೀನು ಹಿರಣ್ಯ ಗರ್ಭನಲ್ಲವೇ ಸ್ವಾಮಿ? ಹೌದು, ಹಾಗೆಲ್ಲ ವರ್ಣಿಸಿದ್ದೀಯ ನೀನು. ಹಾಗಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಬಂಗಾರದ ಪಾತ್ರೆಯಲ್ಲಿ ನಿನಗೆ ಒಂದಿಷ್ಟು ಹಾಲನ್ನಷ್ಟೇ ಅರ್ಪಿಸಲು ನಾನು ಸಮರ್ಥನಿದ್ದೇನೆ. ಹೆಚ್ಚಿನದಾದಂತಹ ಯಾವುದನ್ನು ಸಿದ್ಧಪಡಿಸಿಲ್ಲ. ಯಾಕಂತಂದ್ರೆ ನೀನು ಬರುವ ನಿರೀಕ್ಷೆ ನಮ್ಮಲ್ಲಿಲ್ಲ. ನನ್ನ ಮನೆಯ ಗರ್ಭಗೃಹದಲ್ಲಿ ಇರುವಂತಹ ಮೂರ್ತಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೇ ನಾನು ಆಗಲೇ ಹೇಳಿದ್ದೇನೆ, ಅಷ್ಟನ್ನೇ ಅರ್ಪಿಸುವುದು ನಾನು. ಹೌದು. ಆದ್ರೆ ನಿನಗೆ ಕ್ಷೀರವಾರದಿ ಶಯನ ಅಂತ ನಿನಗೆ ಉನ್ನತವಾದಂತಹ ಕ್ಷೀರವನ್ನು ಈಗ ತಾನೇ ಹಸುವಿನಿಂದ ಕೆರೆದು ಒಂದು ಕುಟ್ಟಿಗೆ ಹಾಲನ್ನು ಅರ್ಪಿಸ್ತಾ ಇದ್ದೇನೆ. ಸ್ವೀಕರಿಸುವುದರ ಪಾಲಿನಲ್ಲಿ ಹಸಿವಡಗಿದ ಕ್ಷೀರಾಬ್ದಿ ಜಯನಗೆ ಇದನ್ನು ನೀನು ತಿಳಿದವನು ಸ್ವಾಮಿ. ನೀನು ಪ್ರಾಚ್ಯನೆಂಬಂತಹ ಮಾತು ಇಡೀ ಹಸ್ತಿನೆಯಲ್ಲಿ ಪಸರಿಸಿದಂತಹ ಮಾತು. ವಿದುರ, ಇದರ ಬಗ್ಗೆ ನಾನು ನಿನಗೆ ಉಲ್ಲೇಖವನ್ನು ಕೊಡಬೇಕಾದದ್ದಿಲ್ಲ. ನನ್ನನ್ನು ಕರೆದುಕೊಂಡು ಹೋಗಿ ಸ್ವರ್ಣ ಕುಂಭದಲ್ಲಿರುವಂತಹ ಚಿನ್ನದ ಪುತ್ತಳಿಗೆಯಲ್ಲಿ, ಆ ಚಿನ್ನದ ಗಡಿಗೆಯಲ್ಲಿ ನನಗೆ ಹಾಲನ್ನು ಕೊಟ್ಟಿದ್ಯಾ. ಹೌದು ಸ್ವಾಮಿ. ಕುಡಿದಿದ್ದೇನೆ, ಪೂರ್ಣ ತೃಪ್ತನಾಗಿದ್ದೇನೆ. ಸಂತೋಷದಿಂದ ಒಂದೇ ಒಂದು ಬಿಂದು
ಎಲ್ಲರೂ ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ ನೋಡು. ಅಚ್ಚರಿಯು ಭ್ರಮಿಸಿ ನೋಡಿದರು ಜನರು. ಆಶ್ಚರ್ಯವಾಯಿತು. ಅಚ್ಚರಿಯು ಭ್ರಮಿಸಿ ನೋಡಿದರು ಜನರುಗಳು. ಅಂಬುಜಾಕ್ಷರ ಮಹಿಮೆಯ ಅಂಬುಜಾಕ್ಷರ ಮಹಿಮೆ. ತುಂಬಿದ ಪುರವೆಲ್ಲ ನೀನು ಕೊಟ್ಟಾದ ಎಷ್ಟು ಅಂತ ನಾನು ಬಯಸುವುದಲ್ಲ. ನಿನ್ನ ಮನಸ್ಸೆಷ್ಟು ಚಿನ್ನದ ಗಡಿಗೆಯಂತ ಆ ಸ್ವರ್ಣ ಕುಂಭದಲ್ಲಿರುವಂತಹ ಹಾಲನ್ನು ನನಗಿಟ್ಟಿದ್ಯಾ? ಒಂದೇ ಒಂದು ಕುಡಿದೆ ಹಾಲು, ಅದನ್ನು ಕುಡಿದಿದ್ದೇನೆ, ಸಂತೋಷದಾಗಿದ್ದೇನೆ, ಸಂತೋಷದ ಕಡಲಲ್ಲಿ ಓಲಾಡ್ತಾ ಇದ್ದೇನೆ, ತೇಲಾಡ್ತಾ ಇದ್ದೇನೆ. ಇದುರ ನೀನು ಕೊಟ್ಟ ಹಾಲಿಂದ ಕೊಟ್ಟದ್ದು ಒಂದು ಕುಡ್ದೆ ಆದ್ರು ಕುಡಿದು ಕುಡಿದು ಸಂಪೂರ್ಣ ತೃಪ್ತನಾಗಿ ನೋಡು. ಒಂದು ನನ್ನ ಕಡೆಬಾಯಿಂದ ಒಂದು ಬಿಂದು ಹಾಲು ಮಾತ್ರ ಕಡೆಗೆ ನೀತು. ಸಮುದ್ರದ ಕಡಲಾಗಿ ಹೋಯ್ತು ನೋಡು. ಎಲ್ಲ ಬಿಂದಿಗೆಯನ್ನು ತುಂಬಿಸಿಕೊಂಡು ಸುರನಾರಿಯರೆಲ್ಲ ಈ ಅಸ್ಥಿನಿಯಲ್ಲಿ ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ಕರಿಪುರದಲ್ಲಿ ಕೃಷ್ಣನ ಮಹಿಮೆ ಅಂತ ಯಾರು ಹೇಳುವುದಕ್ಕಿಲ್ಲ. ಇದು ಒಂದು ದಿನ ಗೌರವ ಗೊತ್ತಾಗ್ತದೆ, ಆವಾಗ ಅದನ್ನು ನೋಡೋಣ. ಇದು ಕೃಷ್ಣನ ಮಹಿಮೆ. ಹೌದು ಸ್ವಾಮಿ. ಹೌದಾ? ಕೌರವರ ಸಮಯಗಳ ನೀ ತಿಳಿದು ಬಾರೆಂದು ನಗುತ್ತ ಸಂಧಾನವೋ ಸಂಗ್ರಾಮವೋ ನಿಶ್ಚಯ ಮಾಡಿ ಬಾ ಅಂತ ಹೇಳಿದವನು ಕಳೆದುವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮಿ ರಮಣ ನೈತ. ಇದನ್ನು ನಂಬುವುದಕ್ಕೆ ಎಲ್ಲರೂ ನಂಬಿದ್ದಾರೆ. ಪಂಚಪಾಂಡವರಲ್ಲಿ ಎಲ್ಲರೂ ನಂಬಿ ದ್ರೌಪದಿ ಈ ಮುಡಿಯನ್ನು ತೋರಿಸಿ ಯಾವಾಗ ನಟತೀಯ ಅಂತ ಕೇಳುವಾಗ ಇಲ್ಲಿಗೆ ಬರುವಾಗ ನಾನು ಈ ರೀತಿಯೆಲ್ಲ ಆಲೋಚನೆ ಮಾಡಿ ಬಂದವನು. ಇದರ ಅರಮನೆ ಎತ್ತಲೇ ರಥ ಸಾಧಿಸಬೇಕು ಅಂತ ನಾನು ದಾರುಕನಿಗೆ ಹೇಳಿದವನು. ಇವಾಗ ನಿನ್ನ ಆದರಾದಿತ್ಯವನ್ನು ನಾನು ಸ್ವೀಕರಿಸಿದ್ದೇನೆ. ವಿದುರಾದಿತ್ಯ ಅಂದ್ರೆ ಇಲ್ಲಿ ಲೋಕ ಪ್ರಸಿದ್ಧ ಆಗಬೇಕು, ಅಚಂದ್ರಾರ್ಕವಾಗಿರ್ಬೇಕು. ಆದ್ರಿಂದ ನೀನು ಕೊಟ್ಟಂತ ಹಾಲಿಂದ ಪೂರ್ಣ ತೃಪ್ತನಾಗಿದ್ದೇನೆ. ನಿನ್ನ ಆದರಾದಿತ್ಯಕ್ಕೆ ನಾನು ಮನಸ್ಸೋತಿದ್ದೇನೆ, ಸಂತೋಷವಾಯಿತು. ಆದ್ರೆ ನಾನು ಬಂದಂತ ಕಾರ್ಯವನ್ನು ಮರೆಯುವುದಕ್ಕಿಲ್ವಲ್ಲ ವಿದುರ. ಧರ್ಮರಾಯ ಹೇಳಿದಂತ ಮಾತಿನಿಂದ ಅವನ ಪ್ರತಿನಿಧಿಯಾಗಿ ನಾನು ಇಲ್ಲಿಗೆ ಬಂದವನು. ರಾಯಭಾರಿ ಸಂಗ್ರಾಮವಾಗ್ತದೋ ಅದು ಹೇಳುವುದಕ್ಕೆ ಬರುವುದಿಲ್ಲ. ಅದಕ್ಕೂ ದುಷ್ಟನಾದಂತ ಕೌರವನು ಪಾಪದ ಫಲಾನುಭವ ಮಾಡುವ ಬೇಕಾದಂತ ಗೌರವ ಅದನ್ನು ಒಪ್ಪಿಕೊಳ್ಳೇಬೇಕಲ್ವ. ಆದ್ರೆ ಅವನಲ್ಲಿ ಮಾತಾಡೋದಕ್ಕೆ ಒಂದು 2 ಕ್ಷಣಗಳ ಅವಕಾಶವನ್ನು ನೀನು ಕೇಳಿ ಬರಬೇಕು. ಏನು ಅಂತ ಅಂದ್ರೆ ಕೃಷ್ಣಸ್ವಾಮಿ ಬಂದಿದ್ದಾನೆ, ನೀನೇ ಹೇಳಿ ಕಳಿಸಿದ್ದು ಹೌದು. ಮಾತಾಡೋದಕ್ಕೆ 2 ಕ್ಷಣದ ಅವಕಾಶವನ್ನು ಮಾಡಿಕೊಡ್ಬೇಕಂತೇನೆ. ಹೇಗಿದ್ರು ದೊಡ್ಡವರು, ರಾಜಕೀಯದಲ್ಲಿ ತಲೆಕಾಯಿಸಿಕೊಳ್ಳುವವರು, ಅವರಿಂದ 2 ಮಾತಿನ ಅವಕಾಶಗಳನ್ನು ನೀನು ಕೇಳಿ ಬರಬೇಕು ಅಂತ ನಿನ್ನಲ್ಲಿ ನನ್ನ ವಿಜ್ಞಾಪನೆ. ಅದನ್ನು ಮಾಡಿ ಬರ್ತೀಯ. ಧೃತರಾಷ್ಟ್ರನ ಮಂತ್ರಿಯಾಗಿ ಈ ಕೆಲಸ ಮಾಡ್ಲಿಕ್ಕೆ ಬಹುಶಃ ನಾನೇ ಸಮರ್ಥನಿದ್ದೆ.